ಒಂದೂವರೆ ತಿಂಗಳ ಹಿಂದೆ ಬಲ್ನಾಡು ಗ್ರಾಮದ ಕಾಡ್ಲ ಕಾರಣಿಕ ಕ್ಷೇತ್ರವಾಗಿರುವ ಬಲ್ನಾಡು ಶ್ರೀ ವಿಷ್ಣುಮೂರ್ತಿ ದೈವಸ್ಥಾನದ ಬಾಗಿಲಿನ ಬೀಗ ಮುರಿದು ದೈವದ ಬೆಳ್ಳಿ ಕವಚ, ಪಟ್ಟದ ಕಡ್ಸಲೆ, ಬೆಳ್ಳಿ ಕವಚದ ಹಿಡಿಗೆ ಇರುವ ಸುರಿಯಾಗಳು ಮತ್ತು ಧೂಮಾವತಿ ಕಡ್ಸಲೆ ಮುಂತಾದವುಗಳನ್ನು ಕಳವು ಮಾಡಿದ್ರು. ಆದರೆ ಇದೀಗ ಬಲ್ನಾಡು ಗ್ರಾಮದ ಕಾಡ್ಲ ಶ್ರೀ ವಿಷ್ಣುಮೂರ್ತಿ ದೈವಸ್ಥಾನದಿಂದ ಒಂದೂವರೆ ತಿಂಗಳ ಹಿಂದೆ ಕಳವಾದ ಸೊತ್ತುಗಳು ದೇವಸ್ಥಾನದಿಂದ ಸುಮಾರು ದೂರ ಪತ್ತೆಯಾಗಿದೆ. ಸ್ಥಳೀಯ ಮನೆಯವರು ತರಗಲೆ ರಾಶಿ ಮಾಡುವ ಸಂದರ್ಭದಲ್ಲಿ ದೈವದ 2 ಕಡ್ಸಲೆ ಮತ್ತು ಬೆತ್ತಗಳು ತುಂಡು ತುಂಡಾದ ರೀತಿಯಲ್ಲಿ ಬಿದ್ದಿತ್ತು. ಕೂಡಲೇ ಇವರು ದೈವಸ್ಥಾನದ ಆಡಳಿತ ಮಂಡಳಿಯವರಿಗೆ ವಿಷಯ ತಿಳಿಸಿದ್ದು, ಸ್ಥಳಕ್ಕೆ ಬಂದ ಆಡಳಿತ ಮಂಡಳಿಯವರು ಪತ್ತೆಯಾದ ಸೊತ್ತುಗಳನ್ನು ದೈವಸ್ಥಾನಕ್ಕೆ ಸೇರಿದ್ದು ಎಂದು ದೃಢಪಡಿಸಿದ್ದಾರೆ.